ಹಾಯ್ ಹೆಲೋ ನಮಸ್ತೆ ನಮಸ್ಕಾರ ಮಾತಿರೆಗ್ಲ ಮೌಖ್ಯದ ಸೊಲ್ಮೆಲು ನಾನು ನಿಮ್ಮ ಪ್ರೀತಿಯ ಚರಿತ್ ಅಭಿಮನ್ಯು. ಸೊ ನಾನಿವತ್ತು ಹೋಗ್ತಾ ಇರೋದು ನಿಮ್ಮೆಲ್ಲರ ನೆಚ್ಚಿನ ಮಂಗಳೂರು, ನಮ್ಮ ಕುಡ್ಲ ಮಂಗಳೂರು ವಿಶ್ವವಿದ್ಯಾನಿಲಯ ಮ್ಯಾಂಗ್ಳೂರು ಯೂನಿವರ್ಸಿಟಿಗೆ ಕೊಣಾಜೆ. ಕಾರಣ ಈ ಜೊತೆಗಿರದ ಜೀವ ಎಂದಿಗೂ ಜೀವಂತ ಅಂತ ಹೇಳ್ತಾರೆ. ಹಾಗೆ ನಮ್ಮ ಯಕ್ಷಗಾನದ ಸವ್ಯಸಾಚಿ, ಅಭಿನವ ವಾಲ್ಮೀಕಿ, ಹೀಗೆ ಅನೇಕ ಬಿರುದುಗಳನ್ನು ಪಡೆದಂತಹ ನಮ್ಮ ಬೊಟ್ಟಿಕೆರೆ ಪುರುಷೋತ್ತಮ ಪೂಂಜ ಇವರ ಸಂಸ್ಮರಣಾರ್ಥ ಕಾರ್ಯಕ್ರಮ ಇವತ್ತು ನಡೀಲಿಕ್ಕಿದೆ. ಸೊ ಅಲ್ಲಿ ಇವತ್ತು ಗ್ರಂಥ ಬಿಡುಗಡೆನೂ ಇದೆ ಅವರದ್ದು. ಹಾಗೆ ಮಾನಿಷಾದ ಯಕ್ಷಗಾನವೂ ಇದೆ. ಸೊ ಇದೆಲ್ಲ ಮತ್ತು ಅನೇಕ ಕಲಾವಿದರು ಬರ್ತಾರೆ, ಕಲಾ ಪೋಷಕರು ಇರ್ತಾರೆ, ಮತ್ತು ಕಲಾಸಕ್ತರು, ಮತ್ತು ಮೇಯ್ನ್ಲಿ ನಮ್ಮ ಅಂಬುರುಹ ಟೀಮ್. ಎಷ್ಟೋ ದಿನದಿಂದ ಅಂಬುರುಹ ಟೀಮ್ ಜೊತೆಗೆ ಒಂದು ವ್ಲಾಗ್ ಮಾಡಬೇಕು ಅಂತ ಹೇಳಿ ಇಲ್ಲಿವರೆಗೆ ಮಾಡಲಿಕ್ಕಾಗಿಲ್ಲ. ಸೊ ಇವತ್ತಾದರೂ ಇದು ಮಾಡಲೇಬೇಕು ಅಂತ ಈಗ ಬೆಳಿಗ್ಗೆ ಬೇಗ ಹೊರಟು ಹೋಗ್ತಾ ಇದ್ದೇನೆ. ಮತ್ತು ವ್ಲಾಗ್ ಮಾಡಬೇಕು ಅಂತ ಹೇಳಿ ಸಮಯ ಇವತ್ತು ಕೂಡಿ ಬಂದು ಇವತ್ತು ನನ್ನ ಇದು ಸೆಕೆಂಡ್ ವ್ಲಾಗ್. ಸೊ ಎಲ್ಲರೂ ಪೂರ್ತಿ ವಿಡಿಯೋ ನೋಡಿ ಹೇಗನ್ನಿಸ್ತು, ಏನು ಒಪಿನಿಯನ್ ಇದೆ ಅದೆಲ್ಲದು ಹೇಳಿ ಕೇಳುವ, ಕರೆಕ್ಷನ್ ಮಾಡಿಕೊಳ್ಳುವ. ಆದಷ್ಟು ಬೇಗ ನಮ್ಮ ಮಂಗಳೂರಿಗೆ ರೀಚ್ ಆಗುವ. ಬನ್ನಿ. ಅಂಬುರುಹದ ಮಯೂರಿ ಪಾಸ್ ಆಯಿತು, ನೋಡಿದ್ರಾ? ಇದು ಈ ಜಂಕ್ಷನಲ್ಲಿ ಕಾಯ್ತಾ ಇದ್ದೇನೆ. ಪೂಂಜರ ದ್ವಿತೀಯ ಸುಪುತ್ರ ಪರೀಕ್ಷಿತಣ್ಣ ಇವ್ರು ಬರ್ತಾರೆ ಅಂತ. ಈಗ ಬರ್ತಾರೆ, ನಿಲ್ಲಿ. ಹಲವಾರು ಊರುಗಳನ್ನು ದಾಟಿ ನೇರವಾಗಿ ಬಂದು ನಿಂತದ್ದೇ ಮಂಗಳ ಸಭಾಂಗಣದ ಮುಂಭಾಗ, ಮಂಗಳೂರು ವಿಶ್ವವಿದ್ಯಾನಿಲಯ, ಮ್ಯಾಂಗ್ಳೂರು ಯೂನಿವರ್ಸಿಟಿ. ಪರೀಕ್ಷಿತಣ್ಣ ದಾರಿ ತೋರಿಸೋದು ನನಗೆ. ಪಾರ್ಕ್ ಮಲ್ಪ ಅಂತ ಹೇಳ್ತಿದ್ದ. ಸರಿ, ಮಯೂರ್ ಮಲ್ದಿನ ಇವತ್ತಪ್ಪ ಅಲ್ಲ ಸ್ಪೂನ್ ಕೊರ್ಲೆ ಎಲ್ಲ ಸ್ಪೂನ್ ತೊಲೆ ನಾಳೆ ಮಾನಿ ತೋರಿಸಿದ ಸೌಂಡ್ ಮಾತ್ರ ಆಗಲ್ಲ. ಸಸ್ಪೆನ್ಸ್ ಇಪ್ಪು ಬೊಕ್ಕ ನಿರೀಕ್ಷಿಸಿ ಬೋಣೆ. ಹಾಂ ಫಲ ವೆನ್ಸಾತಂ ಆಲ್ಮೋಸ್ಟ್ ಬಿರಿಯಾನಿ ಆಡತಾ మెరును మోనే దోజ కరెక్షన్ వంద ఫట్ట ಯೂಟ್ಯೂಬ್ ಬರ್ಬಲೆ ಉಂಟು. ಅವು ಫಸ್ಟಿಗೆ ಬರ್ಪ ಪಾಡು ಹೊಡ್ಚಾವ ಅಂತಿರತ್ತ. ಕೃಪಾ ಸ್ವಲ್ಪ ನಾಚಿಕೆ ಮಾಡು, ಸ್ವಲ್ಪ ಕೃಪಾ ಶ್ರೀರಾ ಬಂದೆ. ಬೇರೆ ಕೃಪಾ ಶ್ರೀರಾ ಬಂದೆ, ಬೇರೆ ಭರತನಾಟ್ಯ ಮಲ್ಪೇರೆ, ಯಕ್ಷಗಾನ ಮಲ್ಪೇರೆ, ಒಂದು ಮಾತು ಪಡೆ ನಾಟಕ ಎಂಚಿನ ಪಾತ್ರ ಮೇರ್ನ ಎಂಗ್ಲ ಮೇನ್ ಇದೆ ಎಂಗ್ಲ ಮೇನ್ ಇರ್ಲಿರ್ಲಕ್ಕೆ ಬೇರೆ ದುಬೈ ಹಿಡಿತೇವೆ ಅಲ್ಪ ಪೂರ ಮುರ್ಕಾದ ಬಗ್ಗೆ. ಅದು ಒಂದು ಎಡಿಟ್ ಮಾಡ್ಬುಜಿ, ಒಂದು ಡೈರೆಕ್ಟ್ ಮರ್ಯಾದೆ ಅವು ಫಸ್ಟ್ಗೆ ಸ್ಟಾರ್ಟಿಂಗ್ ಡೇ ಅವು ಬರ್ತೀನಿ. ಫಸ್ಟ್ ಮಯೂರ್ ನಾಯಕ ಬೇರೆ ಗುರುಕುಲು ಬೇರೆ ಎಮ್ಮೆ ಕನ್ನಡ ಅವ್ರು ಸುಮಾರು ರೇಟ್ ಮಾತಾಡ್ತಾ. ಫಸ್ಟ್ ರ್ಯಾಂಕ್ ಆತ? ಫಸ್ಟ್ ರ್ಯಾಂಕ್ ಅಂದ್ರೆ ಏತ ಪ್ರಾಮಾಣಿಕ ತುಲಾರು ಅದು ಪನ್ಪುನ ಇಜ್ಜೇರು ಫಸ್ಟ್ ಪಂಡ ಬಾಯ್ಸ್ ಇದಾರ್ ಫಸ್ಟ್ ಹೋಯ್ತಾ ಆಯ್ತಾ ಯಕ್ಷಗಾನ ಕಾರ್ಯಕ್ರಮದಲ್ಲ ಐತ ಬಗ್ಗೆ ಬ್ಯಾತು ಇಟ್ಲು ಎಲ್ಲರಿಗೆ
ಒಂದು ನಾನೊಂದು ಕ್ಯಾಪ್ಚರ್ ಆರು ಉಂಡಿತ್ತೆ ನಾವು ಇರಾಗಿ ಇಡೀ ದಿನ ತಿಕ್ಕೊಂಡು ಎಂಕ ತಕ್ಕುನು ತುದುಲೆ ಆ ಥಿಂಕ್ ಮಾಡ್ತೊಂದೆ ಇದು ಪಾಡುವ ಇದ್ದ ಬಂದು ಈ ಜಾರ್ನ ಫಸ್ಟಿಗೆ ಯೂಟ್ಯೂಬ್ ವಿಡಿಯೋ ಸ್ಟಾರ್ಟ್ ಅವನಾಗ ಆರ್ನಾನೆ ಹಾಯ್ 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 ತೂ ನಿಜ ಬಾಲ ಇದು ಚಾಬಾ ಶೋಕ್ ಆಗ್ತದೆ ಏರ್ ಮಲ್ದಿನ ಒಂದು ಆರೆ ಆಗಿ ಕೊಡು ಪೇರ್ ಪಾಡ್ದೇರು ಶಾತಕೊಡಿ ಪಾಡ್ದೇರು ಸಕ್ಕರೆ ಪಾಡ್ದೇರು ಬೊಕ್ಕ ಬ್ಯಾತೇನಾ ಬೊಕ್ಕವಿನ ನೋಟಕ್ಕೆ ಬರ್ಕೊಡ್ತೇನೆ ಓಕೆ ಇರ್ನ ಗುರ್ತ ಮಲ್ದ ಜರತ ಎನ್ನ ಗುರ್ತ ಗುರ್ಚಿದಾಯ್ ಮೇರ್ನ ಗುರ್ತ ಇರ್ ಮಲ್ಪಾರ್ ಹಾಂ ಸರಿ ಮೋಸ್ಟ್ ಟ್ಯಾಲೆಂಟೆಡ್ ಪರ್ಸನ್ ಹಾಂ ಭಾಗವತೇರು ಪಟ್ಲೇರ್ನ ಬಾರಿ ಫೇಮಸ್ ಇರತ್ತ ಮಲ್ಲ ಇರತ್ತ ಪಿಲಿ ಈಗ ನಾನಿ ಬರಲ್ಲ ಇರಲಿ ಮೇರಿಲ್ಲ ಇರ್ತವೆ ಜಯಕ್ಕ ಬಂತು ಹಾಂ ಮೇರೆ ಒಟ್ಟಿಗೆ ಇರೋದು ಮೇಯ್ನ್ ಆರು ದುಬೈದ ಮೀನು ನೀರು ಬೊಟ್ಟಿಗೆ ಕಂಟಿನ್ಯೂ ಮಲ್ಪ್ಲೆ ಬೇರೆ ರೇಷನ್ ರೌಂಡ್ ಚಪಾತಿ ರೌಂಡ್ ಪಾದಿರ್ಲಿ ಪಾದಿರು ಜಾರು ಯಾರು ಮೌನಾಡಿ ದಾನಿ ಆಗ್ಬೋಡು ನಾನೊಂದು ರಡ್ಲೆ ಇಲ್ಲ ಫೋಟೋ ತೆಗೆಯುವುದು ಹೇಗೆ ಮುಂದಿನ ಭವಿಷ್ಯದ ಹೀರೋಯಿನ್ ಅದೇ ಅದು ಇತ್ತೆ ಅದು ಭವಿಷ್ಯದ ಮಲ್ಲ ಹೀರೋಯಿನ್ ಹಾಂ ನೋಡಿ ಇದು ಮಂಗಳ ಸಭಾಂಗಣ ಮಂಗಳೂರು ವಿಶ್ವವಿದ್ಯಾನಿಲಯದ ಮುಂಭಾಗದ್ದು ಪರಿಸರದ ಒಂದು ಸುಂದರವಾದ ನೋಟ. ಕೋಗಿಲೆ ಒಂದು ಕೂಗ್ತಾ ಉಂಟು, ನಂದು ವಿಡಿಯೋ ಮಾಡು ಅಂತ. ಆದರೆ ನನಗೆ ಕೋಗಿಲೆ ತೋರೋದಿಲ್ಲ ಅಲ್ಲ, ಎಂತ ಮಾಡೋದು. ಇದು ಎಂಟ್ರಿ. ಬನ್ನಿ ಒಳಗೊಂದು ರೌಂಡ್ ಹಾಕೊಂಡು ಬರುವ. ಕೋಟಿ ಸದೃಶ ಕಿರಣ ಚಂದನಾಂಗ ಚರ್ಚಿತ ಸುಮನೋಗರ ಚಂದನಾಂಗ ಚರ್ಚಿತ ಸುಮನೋಗರ ಚಂದನಾಂಗ ಚರ್ಚಿತ ಸುಮನೋಗರ ವಿಡಿಯೋ ಸ್ಟಾರ್ಟ್ ಆದ. ಎಲ್ಲ ಪ್ರಿಪ್ರೇಷನ್ ಆಗ್ತಾ ಇದೆ. ಇದೆಲ್ಲ ಪ್ರಿಪ್ರೇಷನ್ ಅಲ್ಲ, ಆಲ್ರೆಡಿ ಇರೋದು. ಈ ಮ್ಯೂಸಿಕ್ ಒಂದು ಸಂಪ್ರದಾಯ. ಎಲ್ಲಿ ಯಾವ ಕಾರ್ಯಕ್ರಮಕ್ಕೂ ಇದೊಂದು ಮ್ಯೂಸಿಕ್ ಕಡ್ಡಾಯ.
ಇನ್ನಿದಾದ ಫಂಕ್ಷನ್ ಪನ ಈಗ ಅಜ್ಜನ ಸಂಸ್ಮರಣ ಕಾರ್ಯಕ್ರಮ ಮಾತೆಲ್ಲ ಬರೋಡು ಬರ್ದಿರಂತೀನಿ ಕೋಡಿರ್ತೀನಿ ಮತ್ತೆ ಎಲ್ಲ ಏನೋ ಇದು ಗೊತ್ತುವುದಾಯಿ ಏನು ಆ್ಯಕ್ಚುಲಿ ಮಾಯೋಡ ಬಂಡೆ ಎಕ್ಸ್ಪ್ಲನೇಷನ್ ಕೊಡ್ರಿ ಪ್ರೋಗ್ರಾಮ್ದ ಈ ರೀತಿ ಒಂಚೂರು ಕೊರಿಯರ್ ಯಾಕೆ ಫಸ್ಟ್ಗೆ ಇಂಟ್ರೋಗೆ ಯಾವ ಏನಾರ್ದು ಆತಿ ತಿಕ್ಕೊಂಡಿಕ್ಲೆ ಕಾಂಟೆಂಟ್ ಕಮ್ಮಿ ಉಂಟು ಹಾಯ್ 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 ಬನ್ಲೆ ಹಾಯ್ ಫೋಟೋ ಒಂದು ನಮ್ಮ ಗೆಜ್ಜೆಗಿರಿ ಮೇಳದ ಪ್ರಧಾನ ಓ ಇಡಬಲೆ ಮಾರ ಗೆಜ್ಜೆಗಿರಿ ತಾರೆ ಗೆಜ್ಜೆಗಿರಿ ಮೇಳದ ಯಾಪ ಯಾಪ ಇರ್ನ ಸ್ಟಾರ್ಟ್ ಯಾಪ ಮೇಳ ಹಾಕಿಕೊಂಡಾಯ್ತಲ್ಲ ಈಗ ಕರೆಕ್ಷನ್ಸ್ ಮಾಡ್ತಾ ಇದ್ದಾರೆ ಇನ್ನೇನು ಕರೆಕ್ಷನ್ ಹಾಕೊಂಡು ಈಗ ಭಾಗವತರಿಗೆ ಲುಂಗಿ ಬರ್ರ ಆಂಟಿ ಹೆಂಗೊತ್ತ ಹಾಯ್ ನಮಸ್ತೆ ಇರಿತ್ತ ಬರ್ತೀನ ಸರಿ ಶುರು ಮಾಡ್ಲೆ ನಮಸ್ಕಾರ ಸೌಂಡ್ ಯಾವ್ದು ಹಾಂ ನಮ್ಮ ಹರಿಯಣ್ಣ ಬರೋದೊಂದು ಹಾಂ ಪಲ್ಲೆ ಯಕ್ಷಗಾನದ ಹಾಂ ಸ್ವಲ್ಪ ಅಧ್ಯಯನ ಕೇಂದ್ರ ಅಂಡದ ಅಂದು ಆಯ್ತಾ ಒಂದು ಆಫೀಸ್ ರೂಪ್ನರ್ ಅಂದು ಡಾಕ್ಟರೇಟ್ ಮಲ್ತಿರ್ಬೇಕು ಓಕೆ ದಾದು ಬುದಾರೆ ವಿಷಯದ ಬಗ್ಗೆ ಯಕ್ಷಗಾನದ ಬಗ್ಗೆನೇ ಕಲಾವಿದರ ಬಗ್ಗೆ ಡಾಕ್ಟರೇಟ್ ಮಲ್ತಿರ್ ಮುರಾಣಿ ಪುದರ್ ಏನು ಸತೀಶ್ ಕೋಣಾಜ್ ಓಕೆ ಕಾರ್ಯಕ್ರಮದ ಮಾತ್ರ ಜವಾಬ್ದಾರಿ ಮಂಡ್ಯಡಿಗೆ ತಂದು ನಾನು ಟಿವಿ ತಣ್ಣಿ ಹಾಂ ಮೇರು ಗೆಜ್ಜೆಗಿರಿ ಮೇಳದ ಅಯ್ಯ ಅವು ಮೇನದ ತುಗ ಈ ಸಲತ ನೂತನ ಗೆಜ್ಜೆಗಿರಿ ಮೇಳದ ಓ ಕಲಾವಿದೆ ಬಂದ್ಲೆ ಮರ ಅಂದು ಒಂದ್ಲೆ ರಜತ್ ಈಶ್ವರ ಮಂಗಲ ಬೇರೆ ನಾಡು ನೇರು ನೀರು ಬಾತಿರ್ಲೆ ಮರ ಮಯೂರ್ ಅದ್ರ ಬಗ್ಗೆ ಒಂದು ನಾಲ್ಕು ಪಲ್ಲೆ ರಜತ್ ಈಶ್ವರ ಮಂಗಲ ನಮ್ಮ ಪ್ರತಿಷ್ಠಾನ ಇದ್ರ ಒಂದು ಒಂಚೂರು ಸ್ವರ ಮೇಲೆ ಬರಲಿ ಒಂದು ಸಕ್ರಿಯ ಸದಸ್ಯ. ಇವತ್ತು ನಮ್ಮ ಈ ಕಾರ್ಯಕ್ರಮದಲ್ಲಿ ನಿನ್ನೆಯ ದಿವಸವೇ ಬಂದು ಎಲ್ಲಾ ರೀತಿಯ ವ್ಯವಸ್ಥೆಗಳನ್ನೆಲ್ಲ ನೋಡಿಕೊಂಡು ಮಾಡಿಕೊಂಡು ವಹಿಸಿಕೊಂಡು ಮೈ ಮೇಲೆಲ್ಲ ಹರಿಸಿಕೊಂಡು ಈಗ ಎಷ್ಟು ಚಂದ ರೆಡಿಯಾಗಿ ಬಂದಿದ್ದಾರೆ. ಈಗಲೂ ಕೂಡ ಸಕ್ರಿಯವಾಗಿ ಭಾಗವಹಿಸ್ತಾ ಇದ್ದಾರೆ. ಇವರು ನಮ್ಮ ಹೆಮ್ಮೆ. ಇವರು ಕೌಶಲ್ ರಾವ್ ಕೃತಿಗೆ ಖ್ಯಾತ ಹಿಮ್ಮೇಳವಾದಕರು. ಚೆಂಡೆಯ ಹುಲಿ ಉರುಳಿಕೆ ಬೊಮ್ಮ ಅಂತ ಹೇಳಿ ಅವರಿಗೆ ಒಂದು ಪ್ರತ್ಯೇಕವಾದ ಬಿರುದು ಇದೆ. ಅವರೀಗ ನಮ್ಮ ಚೆಂಡೆಮದ್ದಳೆಯ ಸುಲ್ತಾನ್ ಕೃತಿ ಮಾಡ್ತಾ ಇದ್ದಾರೆ, ಅದನ್ನು ಮ್ಯಾಚ್ ಮಾಡ್ತಾ ಇದ್ದಾರೆ. ಇತ್ತೆ ದಾದಾ ಒಂದು ಆಕ್ಚುಲಿ ಹೋಯ್ಕೆ ರೆಡಿ ಮಾಡ್ತಾನಲ್ಲ. ಈಗ ಒಂದು ನಮ್ಮ ಉದ್ಘಾಟನೆಗೆ ದಾದ ಉಂಟು, ಉದ್ಘಾಟನೆ ಉಂಟು. ಉದ್ಘಾಟನೆಗೆ ಒಟ್ಟಿಗೆ ಒಂದು 4-5 ಜನ ಒಟ್ಟಿಗೆ ಚೆಂಡೆ ಕೊಟ್ಟುವ ನಮ್ಮ ದೀಪ ಪುಸ್ತಕ ಬಿಡುಗಡೆ, ಸನ್ಮಾನ ಕಾರ್ಯಕ್ರಮ. ಬನ್ಲಿ ನಮ್ಮ ಭಾಗವತೇರಿ ನಮಸ್ಕಾರ. ನಮಸ್ತೆ ಅಣ್ಣತ ಇನ್ನು ಇರ್ನ ದಾದ ಬರೋಂಡು ಪ್ರೋಗ್ರಾಮ್
ಬೊಕ್ಕ ಒಂಜಿ ಗುರುಗಳಿಗೆ ಪ್ರಾರ್ಥನೆ ಉಂಟು, ಮತ್ತೆ ಸಭಾ ಕಾರ್ಯಕ್ರಮ ವೀಕ್ಷಣೆ ಅಷ್ಟೇ. ಪದ್ದೇಜಿ ಭಾಗವತಿಗೆ ಬೊಕ್ಕ ಬೊಕ್ಕ ಉಂಡ ಇಲ್ಲಪ್ಪ, ಹಿರಿಯ ಕಲಾವಿದರಿದ್ದಾರೆ. ಅಂತಲೇ ನಮ್ಮ ಕಲ್ಲಾಡಿದ ಲುಂಗಿ ಉಡುವುದು ಹೇಗೆ? ಭಯಂಕರ ತ್ರಿಷಾದ ಮೇನ್, ತ್ರಿಷಾ ಕಾಲೇಜ್ ಮೇನ್, ತ್ರಿಷಾ ಕಾಲೇಜ್ ಮೇನ್ ಇಯರ್ ಬಂಡಲ್ಲಿ ಇತ್ತೆ ಏತ್ ಕಡೆ ತಾಂಡು ಬೊಟ್ಟಿಗಿರದ ಮೇನ್ ಆಂಡ್ ದುಬೈದ ಮೇನ್ ಆಂಡ್ ತ್ರಿಷಾದ ಮೇನ್ ಇವರಿಗೆ ಕಂಡುಂಟು, ತೋಟ ಉಂಟು, ದಾರೆ ಉಂಟು, ತೋಡು ಉಂಟು, ಡ್ಯಾಮ್ ಉಂಟು, ಬಜ್ಜೆ ಉಂಟು, ಬಜ್ಜೆ ಒಂಜಿ ಓಮ್ನಿ ಉಂಟು, ಒಂದು ಡಿಸ್ಕವರ್ ಉಂಟು, ಶೈನ್ ಉಂಟು. ದಾದ ಒಂದು ಪೊಂಟು ಒಂದಿಲ್ಲರ ಅದೇ ಮದ್ನಾಲ್ಕು ಅಂಜ ಪೂರ ಬ್ಯಾಕ್ ಬಂದು ಕೊಂಡಿಲ್ಲ ಪಲ್ಲೆ ಅಜ್ಜನ್ ಮದ್ನಾಲ್ಕು ಕೊಂಡು ಏರ್ಲ ಎಂಚೇತ ಎಂಕ ತಾರೀಕು ಒಂದು ದೇವಿ ಪ್ರಸಾದ್ ಆಳ್ವೇರ್. ನಮಸ್ತೆ ದಾದ ಮಲ್ತೊಂದಿಲ್ಲ ಹೋಯ್ತಾ? ಹಾಂ ಮಾನಿಷ ಆದದ. ಓಕೆ ಭಾಗವತಿಗೆ ಉಂಡು ಬೊಕ್ಕ ನಿಜ ಸುಧಾರಿಕೆ ಇಡಲ್ಲಾರ. ಓಕೆ ಥ್ಯಾಂಕ್ ಯು. ಹಾಯ್ 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 ಗೊತ್ತಿಲ್ಲ. ಮಾತಾಡ ನನಗೆ ಸಪೋರ್ಟ್ ಮಾಡ್ತದೆ, ಲೈಕ್ ಮತ್ತು ಶೇರ್ ಮಾಡ್ತದೆ, ಸಬ್ಸ್ಕ್ರೈಬ್ ಮಾಡ್ತದೆ. ಆದೊಂದು ಚಾನಲ್ ಉಂಟು ಯಕ್ಷಾಮೃತ, ಅವೇನು ಸಬ್ಸ್ಕ್ರೈಬ್ ಮಾಡ್ತದೆ. ಕಂಟೆಂಟ್ ಯಕ್ಷಗಾನೀಯವಾದಂಥ ಕಂಟೆಂಟ್ಗಳು ಬರ್ತದೆ. ಬೇರೆ ಇಂಟ್ರೊಡಕ್ಷನ್ ఒక మీరు సత్యజిత్ రావు రాయి ಬಂದು ಖ್ಯಾತ ಹಿಮ್ಮೇಳ ವಾದಕರು ಅಂಚನೆ ತಬಲಾ ಬೊಕ್ಕ ಇಂಚಿನ ಸಂಗೀತ ಪರಿಕರ ಇನ್ಸ್ಟ್ರೂಮೆಂಟ್ಸ್ ಮತ್ತು ಪ್ಲೇ ಮಾಡ್ತಾರೆ ತಯಾರಾದ ಅಂಚನೆ ಮಾತಾಡಕ ಮೇರೆಲ್ಲ ಲೈಕ್ ಮತ್ತು ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡ್ತಾರೆ. ಮೇರೆ ಲೈಕ್ ಶೇರ್ ಮತ್ತು ಶೇರ್ ಮತ್ತು ಸಬ್ಸ್ಕ್ರೈಬ್ ಸೌಂಡ್ ಬರ್ಲಿಕ್ಕೆ ಇಲ್ಲ ಆಯ್ತಾ, ಖಾಲಿ ವಿಡಿಯೋ ಮಾತ್ರ. ಒಂದು ಪೆದಂಲ ವರ್ಕ್ ದಮ್ಕಿ ಪಾಡ್ ನೆಕ್ಸ್ಟ್ ಸ್ಮಿತಾ ಪೋಲಿ ಓಕೆ ಒಂಚೂರು ರಂಚಿಂಚಂಡ ವಿ ವಿಲ್ ರಿಜಿಸ್ಟರ್. ಓಕೆ ಬಾಲಕೃಷ್ಣ ಯೂನಿವರ್ಸಿಟಿ